ಕುಂದಾಪುರದ ಗಂಗೊಳ್ಳಿಯಲ್ಲಿ ಅಕ್ಟೋಬರ್ 1ರಂದು ಗೋಹತ್ಯೆ ಖಂಡಿಸಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ಯ ಕೋಮಿನ ಜನರನ್ನ ಹೀನಾಯವಾಗಿ ನಿಂದಿಸಲಾಗಿದೆ. ಇದೀಗ ಗಂಗೊಳ್ಳಿ ಮೀನು ಮಾರುಕಟ್ಟೆಗೆ ಮೀನು ಖರೀದಿಸಲು ಅನ್ಯ ಕೋಮಿನ ಜನತೆ ಬರ್ತಾ ಇಲ್ಲ. ಇದನ್ನು ಖಂಡಿಸಿ ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಮಾಡುವ ಮಾರಾಟಗಾರರು ಇಂದು ಏಕಾಏಕಿ ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿದರು. ವ್ಯಾಪಾರವಿಲ್ಲದ ಗಂಗೊಳ್ಳಿ ಮೀನು ಮಾರುಕಟ್ಟೆ ಖಾಲಿಯಾಗಿ ಕಂಡುಬಂತು. ಮೀನು ಖರೀದಿಗೆ ಬರುವ ಅನ್ಯ ಕೋಮಿನವರನ್ನ ವಾಪಸ್ಸು ಕಳಿಸ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಪ್ರತಿಭಟನಾ ಸಭೆಯಲ್ಲಿ ಮಾಡಲಾಗಿತ್ತು. ಇದೀಗ ಈ ಬಗ್ಗೆ ಗಂಗೊಳ್ಳಿ ಠಾಣೆಗೆ ದೂರನ್ನ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಊರಿನಲ್ಲಿ ಪೊಲೀಸರ ಉಪಸ್ಥಿತಿಯಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು. ಮೀನು ಖರೀದಿಗೆ ಮಾರುಕಟ್ಟೆಗೆ ಬಾರದ ಅನ್ಯ ಕೋಮಿನವರಿಂದಾಗಿ ವ್ಯಾಪಾರ ಇಲ್ಲದೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಎಂದು ವ್ಯಾಪಾರಿಗಳು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮೀನು ಮಾರಲಿಕ್ಕೆ ಆಗೋದಿಲ್ಲ ಸರ್. ಮತ್ತೆ ಸ್ವಲ್ಪ ಮೀನು ತರೋದು ಮಾರೋದು, ಅದು 2 ದಿನ ಐಸ್ ಹಾಕಿ ಇಡಬೇಕಾಗತ್ತೆ. ಅದೇ ದಿನ ತಂದು ಅದೇ ದಿನ ಆಗೋದು. ₹500 ತಂದ್ರೆ ಸರ್ ಅಷ್ಟೇ. 500 ರೂಪಾಯಿ. ನಮ್ಗೆ ವ್ಯಾಪಾರ ಏನು ಇದಾಗಲಿಲ್ಲ. ತುಂಬ ಮೀನು ತರೋದಿಲ್ಲ ನಾವು, ಸ್ವಲ್ಪ ಮೀನು ತರೋದು ಮಾರೋದು ಎಷ್ಟು ಬೇಕು ಅಷ್ಟಿದೆ. ಯಾಕೆ ಅದು ಧರಣಿ ಆದ ನಂತರ ಬರೋದಿಲ್ಲಪ್ಪ. ನಾವೇನು ಇದು ಮಾಡಲಿಲ್ಲ, ಅವ್ರ ಅಂಗಡಿ ಹೋಗ್ತೇವೆ ಎಲ್ಲ ಮಾಡ್ತೇವೆ, ಅವರೇ ಬರೋದಿಲ್ಲ ನಮ್ಮ ಮಾರ್ಕೆಟಿಗೆ. ಮುಂದೆ ನಡೀತಾ ಉಂಟಲ್ಲ ಯಾವ ನಾವಂತ ಮಾರ್ಕೆಟ್ ಅವ್ರು ಬರಲಿಲ್ಲ ಹೇಳಿ ಮಾರ್ಕೆಟ್ ಬೀಗ ಹಾಕಲಿಲ್ಲ. ನಾವು ಆಗುತ್ತೆ ಮಾಡ್ತಾ ಇದ್ದೇವೆ.